ಮಂಗಳೂರು ಕರಾವಳಿ ಕಾಲೇಜ್ ಆಫ್ ಫಾರ್ಮಸಿ ವತಿಯಿಂದ ರಾಷ್ಟ್ರೀಯ ಫಾರ್ಮಸಿ ವೀಕ್ ಅಂಗವಾಗಿ 3 ದಿನಗಳ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಕೊನೆಯ ದಿನ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜು ಜಂಟಿಯಾಗಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡರು. ಮಂಗಳೂರು ಕರಾವಳಿ ಕಾಲೇಜಿನ ಆವರಣದಲ್ಲಿ ಆಯೋಜಿಸಿದ್ದ ಬೃಹತ್ ರಕ್ತದಾನ ಶಿಬಿರಕ್ಕೆ ಜಿಆರ್ ಎಜುಕೇಷನ್ ಟ್ರಸ್ಟ್ ಸ್ಥಾಪಕ ಅಧ್ಯಕ್ಷ ಗಣೇಶ್ ರಾವ್ ಚಾಲನೆ ನೀಡಿದರು. ತದಬಳಿಕ ಮಾತನಾಡಿದ ಅವರು 3 ದಿನಗಳ ಕಾಲ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದು, ಕೊನೆಯದಾಗಿ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿದೆ. ನಮ್ಮ ಜೀವನದ ನರನಾಡಿಯಲ್ಲೂ ರಕ್ತ ಹರಿಯುತ್ತದೆ. ಓರ್ವ ಜೀವಿಯ ಜೀವನ ಹಾಗೂ ಜೀವವನ್ನ ಉಳಿಸಬೇಕಾದರೆ ರಕ್ತ ಅತಿ ಅಗತ್ಯ. ಹಾಗಾಗಿ ನಾವೆಲ್ಲರೂ ಸಹ ರಕ್ತದಾನ ಮಾಡಬೇಕು ಎಂದು ಹೇಳಿದರು. Helping each other. Students, I ask one question: do we have any difference here? You are all known as students. You are not known as Hindus or Muslims or Christians. You are not known as Malayalis or Kannadigas or North Indians. Then why we are known as so and so after we complete our professional education? Government is going to bring an act to control doctors, hospital and nursing homes. ತದಬಳಿಕ ಮಾತನಾಡಿದ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜಿನ ವೈಸ್ ಡೀನ್ ಡಾಕ್ಟರ್ ಪದ್ಮಜಾ ಉದಯ್ ಕುಮಾರ್, ಇದೊಂದು ಉತ್ತಮ ಕಾರ್ಯಕ್ರಮ. ಮುಂದಿನ ದಿನಗಳಲ್ಲಿ ಯುವ ಜನಾಂಗಕ್ಕೂ ಇದು ಮಾದರಿಯಾಗಿ ಇರಲಿ ಎಂದು ಹೇಳಿದರು. Karavali College of Pharmacy. It's even more touching to see the students come forward to donate their blood. It is nothing small. Whatever is in your capacity, you have come forward to donate. ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ನಾರಾಯಣ ಸ್ವಾಮಿ, ಡಾಕ್ಟರ್ ಚಾರು ಉಪಸ್ಥಿತರಿದ್ದರು. ಶರಸಾಲ್ಯಾನ್, ವಿ4 24/7 ಮಂಗಳೂರು.